ಕರಾವಳಿಯ ಪ್ರಮುಖ ಜಾನಪದ ಕ್ರೀಡೆ ಎಂದೇ ಬಿಂಬಿತ ಆಗಿರುವಂತಹ ಕಂಬಳ ಕ್ಷೇತ್ರದಲ್ಲಿ ಹೊಸ ಆವಿಷ್ಕಾರವನ್ನೇ ಹುಟ್ಟು ಹಾಕಿದ್ದ ಮೂಲತಃ ಮೂಡುಬಿದಿರೆ ಕರಂಜೆಯ ವಿನು ವಿಶ್ವನಾಥ ಶೆಟ್ಟಿ ಅವರು ಅಕಾಲಿಕವಾಗಿ ನಿಧನರಾಗಿದ್ದಾರೆ. ಅವರ ಅಂತ್ಯ ಸಂಸ್ಕಾರ ಇಂದು ಅವರು ವಾಸವಿದ್ದಂತಹ ಕಾಪು ಉಳಿಯಾರಗೋಳಿಯ ನಿವಾಸದ ಬಳಿಯ ಗದ್ದೆಯಲ್ಲಿ ನೂರಾರು ಸಂಬಂಧಿಕರು ಗ್ರಾಮಸ್ಥರು ಸಹಿತ ಕಂಬಳ ಅಭಿಮಾನಿಗಳ ಸಮ್ಮುಖದಲ್ಲಿ ನೆರವೇರಿತು. ಉದ್ಯಮಿಯಾಗಿದ್ದ ಶ್ರೀಯುತರು ಮೂಲತಃ ಮೂಡಬಿದ್ರೆಯ ಕರಂಜಿಯವರಾಗಿದ್ದರೂ ಕೂಡ ಪಡುಬಿದ್ರೆಯ ಪಾದೆಬೇಟುವಿನಲ್ಲಿ ಮನೆ ಮಾಡಿಕೊಂಡು ಆ ಬಳಿಕದ ದಿನದಲ್ಲಿ ಕಾಪುವಿನಲ್ಲಿ ಮನೆ ಮಾಡಿಕೊಂಡ ಇಬ್ಬರು ತನ್ನ ಸಂಸಾರದೊಂದಿಗೆ ವಾಸವಾಗಿದ್ರು. ಕಂಬಳ ಕ್ಷೇತ್ರಕ್ಕೆ ಆಕರ್ಷಿತರಾದ ಇಬ್ಬರು ಕಂಬಳ ಕೋಣಗಳ ಸಾಕಾಣಿಕೆಗೆ ಬಹಳಷ್ಟು ಒತ್ತು ಕೊಟ್ಟು ಕೋಣಗಳಿಗೆ ಈಜುಕೊಳ ಸಹಿತ ಹವಾನಿಯಂತ್ರಿತ ಕೊಠಡಿ ನಿರ್ಮಿಸುವ ಮೂಲಕ ಕಂಬಳ ಕ್ಷೇತ್ರ ಬಹಳ ಶ್ರೀಮಂತ ಎಂಬುದನ್ನು ದೃಢಪಡಿಸಿದ್ದಾರೆ. ಇದೇ ತಿಂಗಳ ಅಂತ್ಯದಲ್ಲಿ ತನ್ನ ಮನೆಯಲ್ಲೇ ಮದುವೆ ಸಮಾರಂಭವನ್ನ ಇಟ್ಟುಕೊಂಡಿದ್ದ ಇವರು ಬಹುತೇಕರಿಗೆ ಆಮಂತ್ರಣ ಪತ್ರಿಕೆಯನ್ನು ಹಂಚಿದ್ದಾರೆ. ಅದಲ್ಲದೆ ಮುಂದಿನ ವರ್ಷದ ಆರಂಭದಲ್ಲಿ ಕಾಪುವಿನ ಮನೆಯಲ್ಲಿ ದೈವಕ್ಕೆ ನೇಮೋತ್ಸವ ಸಹಿತ ಹರಕೆಯ ಬಯಲಾಟದ ದಿನವನ್ನ ನಿಗದಿಪಡಿಸಲಾಗಿತ್ತು. ಆದರೆ ಎಲ್ಲವನ್ನ ಯಥಾವತ್ತಾಗಿ ನಡೆಸುತ್ತಿದ್ದ ವಿನು ವಿಶ್ವನಾಥ ಶೆಟ್ಟಿ ತನ್ನ ಆರೋಗ್ಯದ ವಿಚಾರದಲ್ಲಿ ಮಾತ್ರ ನಿರ್ಲಕ್ಷ್ಯ ಮಾಡಿ ಇಹಲೋಕ ತ್ಯಜಿಸುವ ಮೂಲಕ ಕಂಬಳಾಭಿಮಾನಿಗಳು ಸಹಿತ ತನ್ನ ಬಂಧು ಮಿತ್ರರು ಶೋಕದ ಕಡಲಲ್ಲಿ ತೇಲಿಬಿಟ್ಟಿದ್ದಾರೆ ಎಂಬುದು ಕಂಬಳಾಭಿಮಾನಿಗಳ ನೋವಿನ ಮಾತುಗಳಿವು. ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಸಾವಿರಾರು ಜನಸಮೂಹ ಏನೋ ಸೂಚಿಸ್ತಾರೆ. ಮನುಷ್ಯ ಭವಿಷ್ಯ ಹೇಳ್ತಾರಲ್ಲ, ಶರಣರ ಗುಣವನ್ನು ಮರಣದಲ್ಲಿ ಕಾಣು ಅಂತೇಳಿ ಜಾತಿ ಮತ್ತು ಪಂಥ ಮೀರಿ ಸೇರಿರ್ತಕ್ಕಂಥ ಜನಸ್ತಮೂಹ ಅವರ ಜನಪ್ರೀತಿ ಸಾಕ್ಷಿ ಆಗ್ತದೆ. ವಿಶೇಷವಾಗಿ ತುಂಬ ಜನ ಬಡವರಿಗೆ, ಅದು ಮದುವೆ ಆಗದೆ ಹೆಣ್ಮಕ್ಳು ಇರ್ಬೋದು, ವಿದ್ಯಾಭ್ಯಾಸಕ್ಕಿರ್ಬೋದು, ಅಥವಾ ವೈದ್ಯಕೀಯ ನೆರವು ಇರ್ಬೋದು, ಹಾಗೆ ಮನೆ ಬಾಗಿಲು ಬಂದವರನ್ನು ಖಂಡಿತವಾಗಿ ತನ್ನ ಕೈಲಾದ ಸಹಾಯವನ್ನು ಮಾಡಿ ಈ ಎಲ್ಲ ಸಮಾಜದ ಋಣವನ್ನು ಅವರು ಈ ಊರಿನ ಋಣವನ್ನು ತೀರಿಸಿದ್ದಾರೆ. ಹಾಗಾಗಿ ಇಡೀ ಊರೇ ಇವತ್ತು ಶೋಕತಪ್ಪಾಗಿದೆ ಹೇಳಲಿಕ್ಕೆ ಹೇಳಿದ್ರೆ ಕೂಡ ತಪ್ಪಾಗಲಿಕ್ಕಿಲ್ಲ. ನಮಗೆಲ್ಲ ಮಾತಾಡೋ ಸ್ಥಿತಿಯಲ್ಲಿ ನಾವಿಲ್ಲ. ಯಾಕೆಂದರೆ ಅತ್ಯಂತ ಹತ್ತಿರದ ಸ್ನೇಹಿತರಾಗಿ, ಒಬ್ಬ ಬಂಧುವಾಗಿ, ಹಾಗೆ ವಿಶೇಷವಾಗಿ ನಮ್ಮನ್ನು ಅತ್ಯಂತ ಪ್ರೀತಿಯಿಂದ ಮಾತನಾಡಿಸುವಂಥವರಾಗಿ ಅವರು ಪಟ್ಟಂಥ ಕಷ್ಟ, ಈ ಎತ್ತರಕ್ಕೆ ಏರಬೇಕಾದ್ರೆ ಭಾಳಷ್ಟು ಕಷ್ಟವನ್ನು ಪಟ್ಟಿದ್ದಾರೆ. ಅವರು ಕೇವಲ ಬರೆಕೈಯಲ್ಲಿ ಹೋಗಿ ಆ ದುಬೈನಲ್ಲಿ ಅವರು ಅವರ ಒಂದು ವ್ಯವಹಾರವನ್ನು ಪ್ರಾರಂಭ ಮಾಡಿ ಅನಂತರ ಮುಂಬೈಗೆ ಬಂದು ಅಲ್ಲಿ ಮಂಗಳೂರಲ್ಲಿ ಕೂಡ ವ್ಯವಹಾರವನ್ನು ಮಾಡಿದವರಾಗಿದ್ದಾರೆ. ಹಾಗಾಗಿ ಅವರ ಆತ್ಮಕ್ಕೆ ಈ ಸಂದರ್ಭದಲ್ಲಿ ಒಂದು ಚಿರಶಾಂತಿಯನ್ನು ಕೊಡ್ತೇನೆ. ಈ ಬಗ್ಗೆ ಕಾಪು ಶಾಸಕ ಲಾಲಾಜಿ ಆರ್ ಮೆಂಡನ್ ಸಹಿತ ಉದ್ಯಮಿ ಗುರ್ಮೆ ಸುರೇಶ್ ಶೆಟ್ಟಿ, ವಿನು ವಿಶ್ವನಾಥ್ ಶೆಟ್ಟಿಯವರ ಅಗಲುಕೆಯ ನೋವು ಸಹಿತ ಬದುಕಿದ್ದ ದಿನಗಳಲ್ಲಿ ಅವರು ಸಮಾಜಕ್ಕೆ ನೀಡಿದ ಕೊಡುಗೆಗಳ ಬಗ್ಗೆ ವಿ4 ನ್ಯೂಸ್ನೊಂದಿಗೆ ಮಾತನಾಡಿದ್ರು. ಸಹಾಯ ಹಸ್ತ ನೀಡಿದವರು, ಜೊತೆಗೆ ಕೋಣದ ಅಥವಾ ಕಂಬಳದ ಕ್ರೀಡಾಂಗಣಕ್ಕೆ ಸಾಕಷ್ಟು ಎಲ್ಲ ಕಡೆಗೂ ಕೂಡ ಪ್ರಶಸ್ತಿ ಕೊಡುವಲ್ಲಿ, ದಾನ ಕೊಡುವಲ್ಲಿ, ಸಹಾಯ ಮಾಡುವಲ್ಲಿ ಕೂಡ ಅವರು ಮುಂಚೂಣಿಯಲ್ಲಿತ್ತು. ಇವತ್ತು ಅವರನ್ನು ಕಳ್ಕೊಂಡಿದ್ದೇವೆ. ಒಬ್ಬ ಮಿತ್ರರನ್ನು ಕಳ್ಕೊಂಡು ಇವತ್ತು ಕಂಬಳ ಕ್ರೀಡಾಂಗಣ ಇರ್ಬೋದು ಅಥವಾ ಒಂದು ಕ್ರೀಡೋತ್ಸವ ಕೂಡ ಒಂದು ಜಾನಪದ ಕಲೆ ಅಂತ ನಮ್ಮ ಜಿಲ್ಲೆಯ ಒಂದು ನಾಡಿ ಮಿಡಿತದ ಜೊತೆಗೆ ರೈತರದ್ದು ಬದುಕಲ್ಲಿ ಇವತ್ತು ಒಂದು ಕಂಬಳ ಕ್ರೀಡಾಂಗಣದ ಮನೋರಂಜನೆ ಬಹುಶಃ ಅದಕ್ಕೆ ಕೂಡ ಒಂದು ರೀತಿಯ ಆಘಾತಕಾರಿ ಘಟನೆ ಆಗಿದೆ. ಜೊತೆಗೆ ಅವರ ಇತರ ಕ್ಷೇತ್ರಗಳು ಕೂಡ ಅವರು ಸೇವೆ ಸಲ್ಲಿಸಿದ ಕೂಡ ಇವತ್ತು ಸ್ಮರಣೀಯವಾಗಿದೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಅವರ ಆತ್ಮಕ್ಕೆ ನಾನು ಚಿರಶಾಂತಿ ಕೊಡ್ತಾ ಇದ್ದೇನೆ. ಕ್ಷೇತ್ರದ ಜನತೆಯ ಪರವಾಗಿ ಕೂಡ ನಾನು ಶ್ರೀ ವಿಶ್ವನಾಥ ಶೆಟ್ಟಿ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸ್ತೇನೆ. ಕಂಬಳ ನಡೆಯುತ್ತಿರುವಾಗಲೇ ಎದೆನೋವು ಕಾಣಿಸಿಕೊಂಡಿದ್ರೂ ಅದು ಗ್ಯಾಸ್ ಟ್ರಬಲ್ ಸಮಸ್ಯೆ ಎಂಬುದಾಗಿ ಆತ್ಮೀಯರ ಎಚ್ಚರಿಕೆಯ ಮಧ್ಯೆಯೂ ಆಸ್ಪತ್ರೆಗೆ ಹೋಗದೆ ಜಾರಿಕೊಂಡ ಶೆಟ್ಟಿ ಅವರು ಅಂತಿಮವಾಗಿ ತನ್ನ ಕೋಣಗಳು ಜಯಗಳಿಸಿದ ಬಳಿಕ ತನ್ನವರೊಂದಿಗೆ ವಿಜಯೋತ್ಸವ ಆಚರಿಸಿ ತನ್ನ ಕಾರಲ್ಲಿ ಸಂತೋಷವಾಗಿಯೇ ಸ್ವತಃ ತಾನೇ ಚಲಾಯಿಸಿಕೊಂಡು ಬಂದು ಸಿದ್ದಕಟ್ಟೆ ತಲುಪುತ್ತಿದ್ದಂತೆ ಎದೆನೋವು ಉಲ್ಬಣಗೊಂಡಿದ್ದರಿಂದ ಪಕ್ಕದ ಕ್ಲಿನಿಕ್ಗೆ ಹೋದಾಗ ಅಲ್ಲಿನ ವೈದ್ಯರು ಪರೀಕ್ಷಿಸಿ ತಕ್ಷಣ ಇದಕ್ಕೆ ಚಿಕಿತ್ಸೆ ನೀಡುವಂತೆ ಸೂಚಿಸಿದ ಮೇರೆಗೆ ಅವರನ್ನ ತುಂಬೆ ಆಸ್ಪತ್ರೆಗೆ ಸಾಗಿಸಲಾಯಿತಾದ್ರೂ ಅಷ್ಟರಲ್ಲೇ ಕಂಬಳ ಕ್ಷೇತ್ರವನ್ನ ಶ್ರೀಮಂತಗೊಳಿಸಿದ ಶೆಟ್ಟಿ ಅವರು ಆ ಕ್ಷೇತ್ರವನ್ನ ಬಡವಾಗಿಸಿ ಭಾರತ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ. ಅವರು ಕೇವಲ ಕಂಬಳ ಕ್ಷೇತ್ರ ಮಾತ್ರವಲ್ಲ, ಸಮಾಜಮುಖಿ ಕಾರ್ಯಗಳಲ್ಲೂ ತನ್ನನ್ನು ತಾವು ಬಳಸಿಕೊಂಡು ಕೊಡುಗೆ ದಾನಿಯಾಗಿದ್ರು. ಇವರು ಕಲೆಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ವಿ4 ನ್ಯೂಸ್ನಲ್ಲಿ ಪ್ರಸಾರವಾಗುತ್ತಿರುವ ಸಿಪಿಎಲ್ ಕಾಮಿಡಿ ಶೋನ ಸ್ಪರ್ಧೆಯಲ್ಲಿರುವ ತಂಡವೊಂದರ ಮಾಲಕರು ಎಂಬುದು ಗಮನಾರ್ಹ. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್ 24/7 ಪಡುಬಿದ್ರೆ.